ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ಲಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ನಾನು ನಿಮ್ಮ ವಿಜಿ ನಮಿತಾ ಶೆಟ್ಟಿ. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ವೀಕ್ಷಕರೇ, ಪ್ರತಿಯೊಂದು ರಾಜ್ಯದಲ್ಲಿ ಭಾಷೆ ಮತ್ತು ಸಂಸ್ಕೃತಿ ಮಾತ್ರ ವಿಭಿನ್ನ ಅಲ್ಲ, ಬದಲಾಗಿ ಮಾಡುವಂಥ ಅಡುಗೆಯಲ್ಲೂ ಏನಾದರೂ ವಿಭಿನ್ನತೆ ಇರುತ್ತೆ. ಅದೇ ರೀತಿ ಇವತ್ತು ನಮ್ಮ ಅತಿಥಿಯಾಗಿ ಬಂದವರು ವೀಣಾ ವಿಜಯ್ ಅವರು. ಇವರು ಮಾಡುವಂತಹ ಸ್ಪೆಷಾಲಿಟಿ ಅಂದರೆ ಬೇರೆ ಬೇರೆ ರಾಜ್ಯದ ತಿಂಡಿ ತಿನಿಸುಗಳನ್ನು ಮಾಡ್ತಾರೆ. ಸೊ ಇವತ್ತು ಯಾವ ರಾಜ್ಯದ ತಿಂಡಿ ನಮ್ಮ ಅಡುಗೆ ಮನೆಯಲ್ಲಿ ಮಾಡ್ತಾರೆ ಅವ್ರ ಹತ್ರನೇ ಕೇಳೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ಸೊ ಪ್ರತಿ ಸಲ ಬರಬೇಕಾದ್ರೆ ಯಾವುದಾದ್ರೂ ಒಂದು ರಾಜ್ಯದ ಸ್ಪೆಷಲ್ ಐಟಮ್ ನಮ್ಮ ಅಡುಗೆ ಮನೆಯಲ್ಲಿ ಮಾಡ್ತೀರಾ. ಸೊ ಇವತ್ತು ಯಾವ ರಾಜ್ಯದ ಐಟಮ್ ಮಾಡ್ತಾ ಇದ್ದೀರಾ? ಕರ್ನಾಟಕದ್ದೇನಾ, ಕೇರಳದ? ಈಗ ನಾವು ತಮಿಳ್ನಾಡಿಗೆ ಹೋಗುವ ಅನ್ಕೊಂಡೆ ನಾನು. ನೀವು ಪ್ರತಿ ಸಲ ಬರ್ಬೇಕಾದ್ರೆ ಒಂದೊಂದು ರಾಜ್ಯಕ್ಕೆ ಕರ್ಕೊಂಡು ಹೋಗ್ತೀರಾ. ಸೊ ಇವತ್ತು ತಮಿಳ್ನಾಡಿಗೆ, ಮತ್ತೆ ಇನ್ನೊಂದು ರಾಜ್ಯಕ್ಕೆ ಹೋಗಕ್ಕಿದ್ಯಾ? ಇದೆ. ಸೊ ಅದು ಯಾವ ರಾಜ್ಯ ಅಂತ ಹೇಳದ್ ಬೇಡ, ಸಸ್ಪೆನ್ಸ್ ಆಗಿರ್ಲಿ, ಓಕೆನಾ? ಸೊ ತಮಿಳ್ನಾಡಿದ ರೆಸಿಪಿ ಏನ್ ಮಾಡ್ತಾ ಇದ್ದೀರಾ? ತಮಿಳ್ನಾಡುದು ರೆಸಿಪಿ ಅಂದ್ರೆ ಹೆಸರು ಕಾಳು ಉಂಟಲ್ಲ, ಹೆಸರು ಕಾಳು ನೆನೆಸಿಟ್ಟದು, ಅದರದ ಬಜ್ಜಿ. ಓಕೆ, ಅದರಿಂದ ಬಜ್ಜಿ ಮಾಡ್ತಾ ಇದ್ದೀರಾ. ಫೈನ್. ಅಡುಗೆ ಮನೆಗೆ ಹೋಗಿ ತಮಿಳ್ನಾಡನ್ನು ಕರ್ಕೊಂಡು ಬರೋಣ, ಬನ್ನಿ. ಎಸ್ ಮೇಡಮ್, ಈಗ ತಮಿಳ್ನಾಡು ರೆಸಿಪಿ ಮಾಡ್ತೀನಿ ಅಂತಂದ್ರಿ. ಸೊ ಅದು ಸ್ವೀಟ್ ರೆಸಿಪಿನಾಗ ಯಾವ ರೀತಿ ರೆಸಿಪಿ? ಬಜ್ಜಿ ಆಲ್ರೆಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡು. ಏನು ಬೇಕೀಗ? ಈಗ ಜಾರಿಗೆ ಹೆಸರು ಕಾಳು ಓಕೆ ಗ್ರೈಂಡ್ ಮಾಡ್ಕೋಬೇಕು. ಇಷ್ಟು ಫೈನ್ ಸಾಕಾ? ಸಾಕು. ಹಾಕ್ತೇನೆ. ಕಡಲೆ ಹುಡಿ ಹಾಕ್ತೇನೆ. ಓಕೆ, ಅದಕ್ಕೆ ಹಾಕದಾ? ಇದು ತುಂಬಾ ಹೆಲ್ದಿ ಆಗಿರುತ್ತೆ ಅನ್ಕೋತೀನಿ ನಾನು. ಹೌದು ಹೌದು, ಅಂದ್ರೆ ನೀರು ನೋಡಿ ಹಾಕುವ ಅಂತ. ಓಕೆ, ಸ್ವಲ್ಪ ನೀರು ಹಾಕು. ಸ್ವಲ್ಪ ಸಾಕು ಸಾಕು ಸಾಕು. ನಿಮಗೆ ಈ ರೀತಿ ಬೇರೆ ಬೇರೆ ಒಂದು ರಾಜ್ಯದ ಡಿಶ್ ಮಾಡುವಂಥದ್ದು ಕಲಿಯೋದು ಅಂದ್ರೆ ತುಂಬಾನೇ ಇಂಟ್ರೆಸ್ಟ್? ತುಂಬಾ ಇಷ್ಟ, ತುಂಬಾ ಇಷ್ಟ. ಅಂದ್ರೆ ನನ್ನ ಮಗಳು ಯೂಟ್ಯೂಬ್ ನೋಡಿ ಒಂದೊಂದು ಹೇಳ್ತಾರೆ, ಮಮ್ಮಿ ಇದು ಈ ಪ್ಲೇಸ್ ನೀವು ಟ್ರೈ ಮಾಡಿ ಅಂತ. ಓಕೆ, ಆಗ ಅವರಿಗೆ ಸಹ ಖುಷಿ ಆಗ್ತದಲ್ಲ. ಎಸ್. ಅಂಡ್ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಒಂದು ಟ್ರೆಡಿಷನ್ ಇರುತ್ತೆ ಅಂತ ನಾವು ಅಡುಗೆ ಮೂಲಕ ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದೆ ತಮಿಳ್ನಾಡಲ್ಲಿ ಸಹ. ಸೊ ಮಾತಾಡುವಾಗ ಅವರ ಹತ್ರ ಸಹ ವಿವರಣೆ ಕೇಳೋದು. ಹೌದು, ಒಂದು ಕಲಿತ ನಂತರ ಇದು ಈ ರೀತಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂಚೂರು ಡಿಸ್ಕಷನ್ ಫೋನಲ್ಲಿ ಆಗುತ್ತೆ. ಹೌದೌದು. ಓಕೆ, ಉಪ್ಪು ಹಾಕ್ತೇನೆ. ಇದು ಡೀಪ್ ಫ್ರೈಂಗ್ ಇದೆಯಾ? ಡೀಪ್ ಫ್ರೈ. ಎಣ್ಣೆ ಇಟ್ಬಿಡೋಣ ಹಾಗಾದ್ರೆ. ಸೊ
ಸೊ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಯೂಸ್ ಮಾಡುವಂಥದ್ದು ನಮ್ಮ ಕಿಚನ್ ಕ್ವೀನ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ A, D and E. ಓಕೆ, ಸೊ ಕರಿ ಲೀಫ್ ಹಾಕ್ತೇನೆ. ಅದನ್ನು ಕೂಡ ಕರೆಕ್ಟಾಗಿ ಚಾಪ್ ಮಾಡ್ಕೊಂಡು ಓಕೆ, ಗ್ರೀನ್ ಚಿಲ್ಲಿ, ಜಿಂಜರ್ ಕೂಡ ಫೈನಲ್ ಚಾಪ್ ಮಾಡಿದ್ದೇನೆ. ಓಕೆ, ಅಂದರೆ ಕಡಲೆ ಹುಡಿ ಎಲ್ಲ ಹಾಂ, ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಂದರೆ ಒಳ್ಳೆಯದು. ಸೊ ಅದು ಹಾಗೆ ಸಿಗುತ್ತಾ, ತಿನ್ಬೇಕಾದ್ರೆ ಸಿಗುತ್ತೆ ಅಲ್ವಾ. ಕೊತ್ತಂಬರಿ ಸೊಪ್ಪು, ಓಕೆ, ಬಜ್ಜಿಗೆ ಮಾಮೂಲಿ ಕೊತ್ತಂಬರಿ ಸೊಪ್ಪು ಹೆಚ್ಚಾಗಿ ಗಾರ್ನಿಶಿಂಗ್ ಯೂಸ್ ಮಾಡ್ಕೊತೀವಿ ಬಜ್ಜಿಯಲ್ಲಿ, ಅದ್ರ ಜೊತೆ ಮಿಕ್ಸ್ ಮಾಡ್ಕೊತೀವಿ. ಓಕೆ, ಹಿಟ್ಟು ಸಾಫ್ಟ್ ಆಗಬೇಕಾದ್ರೆ ಒಂದು 1/2 hour ಇಟ್ಟು ಬಿಡಬೇಕು. ಓಕೆ, ಅಥವಾ ಇಲ್ಲಾಂದ್ರೆ ಕೈಯಲ್ಲಿ ತುಂಬಾ ಸಾಫ್ಟ್ ಮಾಡಬೇಕು. ಓಕೆ, ಕೈಯಲ್ಲಿ ಅದನ್ನ ಕಲಿಸಿ ಫುಲ್ ಗ್ರೀನಿ ಬಜ್ಜಿ ಅಲ್ವಾ ಇದು? ಇದು ಏನ್ ಹೇಳಿದ್ರಿ ಅದಕ್ಕೆ? ಹೆಸರು ಕಾಳು ಬಜ್ಜಿ. ಅದು ಗ್ರೀನ್ ಇರುತ್ತೆ, ಆಲ್ಮೋಸ್ಟ್ ಕೊತ್ತಂಬರಿ ಸೊಪ್ಪು ಕೂಡ ಗ್ರೀನ್ ಕಾಣ್ತಾ ಇದೆ. ಮತ್ತೆ ಬ್ಯಾಟರಿಗೋಸ್ಕರ ಸ್ವಲ್ಪ ಕಡಲೆ ಹುಡಿ ಸೇರಿಸಿದ್ದೇನೆ. ಬಿಸಿಯಾಗಿದೆಲ್ಲ, ಓಕೆ, ಹಾಕ್ಲಾಗಾದ್ರೆ ಎಸ್, ರೆಡಿ ಹಾಕ್ತೇನೆ. ನೆನೆಸಿದ ಕಾಳೆಲ್ಲ ತುಂಬಾ ಸಾಫ್ಟ್ ಬರ್ತದೆ ಒಳಗೆ. ಹೌದು, ಬೇರೆ ಕಾಲಿನಲ್ಲೂ ಮಾಡ್ಕೋಬಹುದಾ ಇಂಥದ್ನ? ಈ ರೀತಿ ಬಜ್ಜಿ ಮಾಡ್ಬೋದು, ನಾವು ಟ್ರೈ ಮಾಡೋದಲ್ಲ. ಅಡಿಗೆ ಅಂದ್ರೆ ಎಕ್ಸ್ಪೆರಿಮೆಂಟ್. ಹೌದೌದು. ಮತ್ತೆ ಇದಕ್ಕೆ ನಾವು ಇದೆಲ್ಲ ಬೇಕಿಂಗ್ ಪೌಡರ್ ಎಲ್ಲ ಹಾಕ್ಲಿಲ್ಲಲ್ಲ, ಹೆಲ್ತಿ ಫುಡ್. ಓಕೆ, ಈ ರೀತಿ ಫುಡ್ ಯಾವಾಗಲೂ ಹೆಲ್ದಿ ಇರಬೇಕು ಅಂತಾದ್ರೆ ನಾವು ಅದನ್ನ ಡೀಪ್ ಫ್ರೈ ಮಾಡ್ಬೇಕಂತಂದ್ರೆ ಆಯಿಲ್ ಕೂಡ ಹೆಲ್ದಿ ಇರಬೇಕು. ಹೌದೌದು. ಇಲ್ಲ ಅಂದ್ರೆ ಒಂದು ಹೆಲ್ದಿ ಇದ್ದು ಆಯಿಲ್ ಹೆಲ್ದಿ ಇಲ್ಲ ಅಂದ್ರೆ ಇಟ್ಸ್ ವೇಸ್ಟ್ ಅಲ್ವಾ. ಸೊ ಆದ ಕಾರಣ ಬೆಸ್ಟ್ ಕಾಂಬಿನೇಷನ್ ಇಸ್ ನಥಿಂಗ್ ಬಟ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಕೂಡ ಚಟ್ನಿ ಜೊತೆ ತಿನ್ನಬಹುದು ಅಥವಾ ಸಾಸ್ ಜೊತೆ. ಏನಿಲ್ಲ ಆದ್ರೂ ಈಗೇನೆ ತಿನ್ನಬಹುದು. ಖಾರ ಎಲ್ಲ ಉಂಟಲ್ಲ ಅದರಲ್ಲಿ. ಮಕ್ಕಳು ಸ್ಕೂಲಿಂದೆಲ್ಲ ಬರುವಾಗ ಒಂದು ಅವರು ಸ್ನಾನ ಮಾಡೋದು ಮೊದಲೇ ರೆಡಿ ಮಾಡಿಟ್ರೆ ಅವ್ರು ಬರುವಾಗನೇ ರೆಡಿ ಆಗ್ತದೆ. ಅವರಿಗೆ ಸಹ ಖುಷಿ ಆಗ್ತದೆ, ಸೇಮ್ ಒಂದೇ ತರ ಇರುವಾಗ. ಹೌದು, ಅಂಡ್ ಲಕ್ಕಿ ಅಂತಲ್ವಾ ನಿಮ್ಮ ಮಕ್ಳು ಹಿಂಗೆ ಬೇರೆ ಬೇರೆ ರಾಜ್ಯದ್ದು ನೀವು ತಿಂಡಿ ಮಾಡ್ತಿರ್ಬೇಕಾದ್ರೆ ದೇ ಫೀಲ್ ಲಕ್ಕಿ ಅಂತ, ಬೇರೆ ಬೇರೆ ಕಡೆ ಟೇಸ್ಟ್ ಮಾಡ್ಕೋಬಹುದು. ಕೆಲವು ಟೈಮಲ್ಲಿ ಹೇಳ್ತಾರೆ, ಮಮ್ಮಿ ನಮ್ಮ ಟಿವಿಯಲ್ಲಿ ಹೋಗಿ ಅಡಿಗೆ ಮಾಡ್ತಾರೆ, ನಮ್ಗೇನು ಮಾಡಿ ಕೊಡುದಿಲ್ಲ. ಇಲ್ಲಿ ಬರುವಂತ ಆಲ್ಮೋಸ್ಟ್ ಎಲ್ಲಾ ಗೆಸ್ಟ್ ಅವ್ರು ಹೇಳೋದು ಅದೇ, ಮನೆಯಲ್ಲಿರುವಂತ ಒಂದೇ ಒಂದು ಕಂಪ್ಲೇಂಟ್ ಇದು, ಇಲ್ಲಿ ಬಂದು ರುಚಿ ರುಚಿಯಾಗಿ ತುಂಬಾ ಐಟಮ್ಸ್ ಮಾಡಿಕೊಡ್ತಾರೆ, ಬಟ್ ಮನೆಯಲ್ಲಿ ಮಾಡಲ್ಲ ಅಂತ. ಮನೆಯಲ್ಲಿ ಅಂದ್ರೆ ನಮ್ಗೆ ತುಂಬಾ ಕೆಲಸ ಇರ್ತದಲ್ಲ, ಒಂದೊಂದು ಮಾಡುವಾಗ ನಮ್ಗೆ ಸಹ ಒಂದು ಬೋರ್ ಆಗ್ತದೆ, ಆಯಾಸ ಆಗ್ತದೆ. ಫ್ರೀ ಇರುವಾಗೆಲ್ಲ ಮಾಡಿಕೊಡ್ತೇವೆ. ಆದ್ರೆ ಈಗ ಮಕ್ಕಳು ದೊಡ್ಡದಾದ್ರ ಮೇಲೆ ಸ್ವಲ್ಪ ಅವರು ಸಹ ಬರುವಾಗ ಲೇಟ್ ಆಗ್ತದೆ. ನಾವು ಮಾಡಿಟ್ರೆ ಅದು ತಣ್ಣದಾಗ್ತದೆ ಬರುವ ಟೈಮಲ್ಲಿ. ರೆಡಿ ಆಯ್ತು, ಸ್ಟವ್ ಬಂದ್ ಮಾಡ್ತೇನೆ. 10 minutes ಒಳಗೆ ಆಯ್ತು ತಿಂಡಿ. ಬಿಸಿ ಬಿಸಿಯಾದ ಹೆಸರು ಕಾಳಿನ ಬಜ್ಜಿ ರೆಡಿ ಆಯ್ತು. ಅಂಡ್ ಇದು ನೋಡಕ್ಕೂ ಯಾವ ರೀತಿ ಇದೆ ಹೇಳಿ? ಶುಂಠಿ ತರ ಇದೆ ಅಲ್ವಾ? ಕಲರು ಅಷ್ಟೇ, ಆ ಶೇಪ್ ಕೂಡ ಅಷ್ಟೇ ಅದೇ ರೀತಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ಬಿಸಿ ಬಿಸಿ ಆದಂಥ ಬಜ್ಜಿ ನಮ್ಮ ಅಡುಗೆ ಮನೆಯಲ್ಲಿ ರೆಡಿ ಆಯಿತು. ಸೊ ಮೇಡಮ್ ಹೇಳಿದಾಗೆ ಇದು ತಮಿಳ್ನಾಡು ರೆಸಿಪಿ ಅಂತ ಹೇಳಿದ್ದಾರೆ. ಸೊ ತಮಿಳ್ನಾಡು ರೆಸಿಪಿ ನಮ್ಮ ಅಡುಗೆ ಮನೆಯಲ್ಲಂತೂ ರೆಡಿ ಆಯಿತು. ನಿಮ್ಮ ಅಡುಗೆ ಮನೆಯಲ್ಲಿ ರೆಡಿ ಆಗಬೇಕು ಅಂತ ಆದರೆ ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಹೆಸರು ಕಾಳಿನ ಬಜ್ಜಿ ತಯಾರಿಸುವ ವಿಧಾನ. ಮೊದಲು ನೆನೆಸಿದ ಹೆಸರು ಕಾಳಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹೆಚ್ಚಿದ ಕರಿಬೇವು, ಹಸಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿಕೊಳ್ಳಿ. ನಂತರ ಚಿಕ್ಕ ಉಂಡೆಗಳಾಗಿ ಮಾಡಿ
ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಹೆಸರು ಕಾಳಿನ ಬಜ್ಜಿ ಸವಿಯಲು ಸಿದ್ಧ. ಬಿಸಿ ಬಿಸಿಯಾದಂತಹ ಬಜ್ಜಿ ಅಂತೂ ರೆಡಿ ಆಯಿತು. ಸೊ ನೆಕ್ಸ್ಟ್ ರೆಸಿಪಿ ಯಾವುದು, ಯಾವ ರಾಜ್ಯದ್ದು ಮೇಡಮ್ ಹತ್ರ ಕೇಳೋಣ. ಆದರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸೊ ವೀಕ್ಷಕರೇ, ತಮಿಳ್ನಾಡು ರೆಸಿಪಿ ಬಜ್ಜಿ ನಮ್ಮ ಅಡುಗೆ ಮನೆಯಲ್ಲಿ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಏನು ರೆಸಿಪಿ ವೀಣಾ ಮ್ಯಾಮ್ ಹತ್ರ ಕೇಳೋಣ ಬನ್ನಿ. ಎಸ್ ಮೇಡಮ್, ಸೊ ಬಜ್ಜಿ ಅಂತೂ ಆಯಿತು. ಸೊ ನೆಕ್ಸ್ಟ್ ರೆಸಿಪಿ ಯಾವುದು? ನೆಕ್ಸ್ಟ್ ನಾವು ರಾಜಸ್ಥಾನಿ. ಸೊ ತಮಿಳ್ನಾಡಿಂದ ರಾಜಸ್ಥಾನಿಗೆ ಪಯಣ. ಓಕೆ, ಸೊ ರಾಜಸ್ಥಾನದ್ದು ಯಾವುದು? ರಾಜಸ್ಥಾನಿ ಪೂರಿ ಮಾಡಿಕೊಡುವ. ಪೂರಿ. ಓಕೆ, ಸ್ಟಾರ್ಟ್ ಮಾಡುವ. ಸೊ ಹೇಗೆ? ಫಸ್ಟ್ ನನಗೆ ಸ್ವಲ್ಪ ನೀರು ಬಿಸಿಯಾಗಿ ಸಿಕ್ಕಬೇಕಿತ್ತು. ಬಿಸಿ ನೀರು ಬೇಕಾಗುತ್ತೆ ನಿಮಗೆ? ಓಕೆ, ಫೈನ್. ಎಷ್ಟು ನೀರು ಬೇಕಾಗುತ್ತೆ ನಿಮಗೆ? ಒಂದು 2-3 ಚಮಚ ನೀರು. ಓಕೆ, ಸಾಕಾಗುತ್ತಲ್ಲ? ನೀರು ಕುದೀತಾ ಇದೆ. ಸಾಕಾ? ನೀರು ಹಾಕ್ತೇನೆ, ರವೆ ಹಾಕ್ತೇನೆ. ಸೊ ಬಿಸಿ ನೀರಿಗೆ ರವೆ ಹಾಕ್ತಾ ರವೆ ಹಾಕ್ತೇನೆ. ಯಾವ ರವೆ ಇದು? ಸೂಜಿ ರವೆ, ಬಾಂಬೆ ರವೆ. ಹೌದು. ಓಕೆ, ಇದು ಸ್ವಲ್ಪ ಸಾಫ್ಟ್ ಆಗಲಿ, ಅದನ್ನು ಸ್ವಲ್ಪ ಮುಚ್ಚಿಡುವ. ಓಕೆ, ಇದನ್ನು ಯಾಕೆ ನಾವು ಮುಚ್ಚಿಡುವಂಥದ್ದು? ಅದು ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ. ಓಕೆ, ಈ ಟೈಮಲ್ಲಿ ನಾವು ಇದು ಬಾಯ್ಲ್ ಮಾಡಿದ ಪೊಟೆಟೊ ಸ್ಮ್ಯಾಶ್ ಮಾಡು. ಬಾಯ್ಲ್ ಮಾಡಿಟ್ಟದು. ಓಕೆ, ಇದು ತುಂಬ ಸಾಫ್ಟ್ ಇದು ಮಾಡಬೇಕು, ಸಾಫ್ಟ್ ಆಗಬೇಕು. ಅದನ್ನ ಮ್ಯಾಶ್ ಮಾಡ್ಕೋತಾ. ಹೌದೌದು. ಸೊ ನಾರ್ಮಲ್ ಪೂರಿಗಿಂತ ರಾಜಸ್ಥಾನದಲ್ಲಿ ಮಾಡುವಂತಹ ಪೂರಿ ವೆರೈಟಿ ವೆರೈಟಿ. ಓಕೆ, ಅದು ಪೊಟೆಟೊ ಕ್ರಿಸ್ಪಿ ಆಗ್ತದೆ, ಮತ್ತೆ ಗೋಧಿ ಹುಡಿ ಹಾಕುವಾಗ ಸಾಫ್ಟ್ ಸಹ ಆಗ್ತದೆ. ಅಂಡ್ ಈ ಪೊಟ್ಯಾಟೊ ಎಲ್ಲ ಪೂರಿಯಲ್ಲಿ ಬರುತ್ತಲ್ವಾ, ಸೊ ಆದ ಕಾರಣ ಅದನ್ನ ಪೂರಿನ ಹಂಗೆ ತಿನ್ನಕ್ಕಾಗುತ್ತಾ? ಬಾಜಿಯಲ್ಲಿ ತಿನ್ಬಹುದು. ಓಕೆ, ಪೂರಿಯಲ್ಲಿ ಏನು ಮಸಾಲೆ ಆಡ್ ಮಾಡಕ್ಕಿಲ್ಲ? ಆಡ್ ಮಾಡ್ಲಿಕ್ಕೆ ಅದು ಕ್ರಶ್ಡ್ ಚಿಲ್ಲಿ ಎಲ್ಲ ಉಂಟಲ್ಲ, ಹಾಗೆ ಸಹ ತಿನ್ನಬಹುದು. ಪದಾರ್ಥ ಬೇಕಾದ್ರೆ ಬಾಜಿ, ಚಟ್ನಿ, ಸಾಂಬಾರ್ ಎಲ್ಲ ಆಗುತ್ತೆ. ಲಟ್ಟಿಸುವಾಗ ಪ್ರಾಬ್ಲಮ್ ಆಗುತ್ತೆ, ತುಂಬಾ ಸಾಫ್ಟ್ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಚೆನ್ನಾಗಿ ಬೇಯಿಸಬೇಕು. ಹದ ಬೇಯಿಸಕ್ಕಾಗಲ್ಲ. ಇಲ್ಲ. ಸೊ ಇವಾಗ ಆಗಿದ್ದೇವೆ. ಇವಾಗ ಸಜ್ಜಿ ಮಿಕ್ಸ್ ಕೊಡ್ಬೇಕಾ? ಹಾಕ್ತೇನೆ ನಾನು. ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೌದು. ಬರೀ ಪೊಟ್ಯಾಟೊ ತಾನೇ ಈಗ ನಾವು ಹಾಕಿರೋದು? ಹೌದು, ಬರೀ ಪೊಟ್ಯಾಟೊ ಮಾತ್ರ ಆಗಿದೆ. ಈಗ ಗೋಧಿ ಹುಡಿ ಹಾಕ್ತೇನೆ. ಸೊ ರವೆ ಹಾಕಿದ ಕಾರಣ ಕ್ರಿಸ್ಪಿ ಬರುತ್ತಾ? ಬರುತ್ತೆ. ಮಾಮೂಲಿ ನಾವು ಪೂರಿ ಮಾಡುವಾಗ ಸ್ವಲ್ಪ ರವೆ ಮಿಕ್ಸ್ ಮಾಡ್ತೇವಲ್ಲ. ಇದೀಗ ಹಾಕಿರೋದು ನೀವು ಕ್ರಶ್ಡ್ ಚಿಲ್ಲಿ ಫ್ಲೇಕ್ಸ್. ಓಕೆ, ಕೊರಿಯಂಡರ್ ಲೀಫ್. ಪ್ರತಿ ಕಡೆನೂ ಆಲ್ಮೋಸ್ಟ್ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಅಥವಾ ಬೇಸಿಕ್ ಫೌಂಡೇಶನ್ ಅಂತ ಹೇಳ್ತೀವಿ, ಅದು ಸೇಮ್ ಇರುತ್ತೆ. ಒಂಚೂರು ಐಟಮ್ಸ್ ಆ ಕಡೆ ವೆರೈಟಿ ಇರುತ್ತೆ. ಹೌದೌದು. ಇಲ್ಲಿ ಪೂರಿ ಮಾಡ್ಬೇಕಾದ್ರೆ ನಾವು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಲ್ಲ, ಅಲ್ಲಿ ಚಿಲ್ಲಿ ಫ್ಲೇಕ್ಸ್ ಒಂದು ಎಕ್ಸ್ಟ್ರಾ ಆಡ್ ಹೌದೌದು. ಅಂಡ್ ಅದರ ಜೊತೆಗೆ ನೀವು ಕೊರಿಯಾಂಡರ್ ಹಾಕಿದ್ದೀರಾ, ಕೊತ್ತಂಬರಿ ಸೊಪ್ಪು. ಹೌದು. ಮತ್ತೆ ಒಂದು ಸ್ವಲ್ಪ ಸಾಫ್ಟ್ ಮಾಡಲಿಕ್ಕೆ ಕೈಯಲ್ಲಿ ಆದಷ್ಟು ಕಲಿಸ್ತಾ ಇರಬೇಕು. ಈಗ ನೀವು ಬೇರೆ ಬೇರೆ ಕಡೆದ್ದು ಡಿಶಸ್ ಮಾಡ್ತೀರಾ, ಲ್ಯಾಂಗ್ವೇಜಸ್ ಬರುತ್ತಾ? ಅಲ್ಲಿ ಭಾಷೆ ಏನಾದ್ರು ಒಂಚೂರು ಕಲ್ತ್ಕೊಂಡಿದ್ದೀರಾ?
ಡಿಶ್ ಎಲ್ಲ ಮಾಡುವಾಗ ನಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮೇ ಇಲ್ಲ. ಹೌದು, ಬಟ್ ಹಿಂಗೆ ಕ್ಯೂರಿಯಾಸಿಟಿ ಅಂದ್ರಲ್ವಾ ಅಡುಗೆ ಮಾಡಕ್ಕೆ, ಸೊ ಭಾಷೆ ಕಲಿಯಕ್ಕೆ ಕ್ಯೂರಿಯಾಸಿಟಿ ಇದೆಯಾ? ಇಲ್ಲ ಇದೆ, ಅಂದ್ರೆ ನಮ್ಗೆ ಇನ್ನೊಂದು ಭಾಷೆ ಕಲಿಬಹುದಲ್ಲ. ಗೊತ್ತಾಗಲಿಲ್ಲ ಆದ್ರೆ ಗೂಗಲ್ ಸರ್ಚ್ ಮಾಡಿ ಕಂಪ್ಲೀಟ್ ಆಗಿ ಫುಲ್ ಭಾಷೆ ಕಲಿಯೋದು ಅಂತದಿಲ್ಲ, ಕೆಲವೊಂದು ವರ್ಡ್ ಸರ್ಚ್ ಮಾಡೋದು ಅದೇ ರೀತಿ. ಹಿಟ್ಟು ರೆಡಿ ಆಗಿದೆ, ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಡಿ, ನಾನು ಲಟ್ಟಿಸ್ತೇನೆ. ಓಕೆ, ಈಗ ಎಣ್ಣೆ ಬಿಸಿ ಮಾಡಕ್ಕೆ ಇಡೋದಾ? ಚಪಾತಿ ಪ್ರೆಸ್ ಇದ್ರೆ ಸ್ವಲ್ಪ ಈಸಿ ಆಗ್ತದೆ. ಚಪಾತಿ ಪ್ರೆಸ್ ಉಂಟಲ್ಲ, ಓಕೆ, ಅದು ಪೂರಿ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಅದರಲ್ಲಿ ಮಾಡಿದ್ರೆ. ತುಂಬಾ ತೆಳುವಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ, ಪೊಟ್ಯಾಟೊ ಎಲ್ಲ ಉಂಟಲ್ಲ, ಓಕೆ, ಸ್ವಲ್ಪ ದಪ್ಪದಲ್ಲಿಯೇ ಇರುತ್ತೆ. ಪೂರಿ ಅಂಡ್ ಉಬ್ಬುತ್ತ ಅದು? ಉಬ್ಬುತ್ತಲ್ಲ. ಈಗ ನಾವು ಪೊಟ್ಯಾಟೊ ಹಾಕೊಂಡಿದೀವಿ ಇದಕ್ಕೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ನಾವು ಪೊಟ್ಯಾಟೊ ಬಾಜಿಲೆ ಮಾಡ್ಬೇಕಾದ್ರೆ ಅದಕ್ಕೆ ಹಿಂಗ್ ಹಾಕ್ತಿವಿ ಅಲ್ವಾ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಬಾರ್ದು. ಅದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೇನಲ್ಲ, ಜಾಸ್ತಿ ಪ್ರಾಬ್ಲಮ್ ಬರಲ್ಲ. ಓಕೆ, ಪ್ರೆಸ್ಸಲ್ಲಿ ಮಾಡೋದಾದ್ರೆ ದೊಡ್ಡದು ಮಾಡಬಹುದು, ದಪ್ಪದಲ್ಲಿ ಮಾಡಿ. ಅದಂದ್ರೆ ನಾವು ಪ್ಲಾಸ್ಟಿಕ್ ಇಟ್ಟು ಇದು ಮಾಡೋದಲ್ಲ. ಎಣ್ಣೆ ಬಿಸಿ ಆಯ್ತು, ಓಕೆ, ಹಾಕುವಲ್ಲ. ತೆಗಿ. ಚೆನ್ನಾಗಿ ಉಬ್ಬಿದೆ ಅಲ್ವಾ? ಹೌದು. ಸ್ಟವ್ ಬಂದ್ ಮಾಡ್ತೇನೆ. ಓಕೆ, ಬಿಸಿ ಬಿಸಿಯಾದ ರಾಜಸ್ಥಾನಿ ಪೂರಿ ರೆಡಿ ಆಗಿದೆ. ಓಕೆ, ಸೊ ರಾಜಸ್ಥಾನದ ಪೂರಿಯ ಟೇಸ್ಟ್ ನೋಡೋಣ. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಬಿಸಿ ಬಿಸಿ ಆದಂತಹ ರಾಜಸ್ಥಾನಿ ಪೂರಿ ನಮ್ಮ ಅಡುಗೆ ಮನೆಯಲ್ಲಿ ಸಿದ್ಧವಾಗಿದೆ. ಇದನ್ನು ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ರಾಜಸ್ಥಾನಿ ಆಲೂ ಪೂರಿ ತಯಾರಿಸುವ ವಿಧಾನ. ಮೊದಲಿಗೆ 4 ರಿಂದ 5 ಚಮಚ ಬಿಸಿ ನೀರಿಗೆ 2 ಚಮಚದಷ್ಟು ಬಾಂಬೆ ರವೆ ಸೇರಿಸಿ ಕಲಸಿಟ್ಟುಕೊಳ್ಳಿ. ಇನ್ನೊಂದೆಡೆ ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಂಡು ರವೆ ಜೊತೆ ಸೇರಿಸಿ ಸ್ವಲ್ಪ ಮೈದಾ ಹಿಟ್ಟು, ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು ಹಾಕಿ ನಾದಿಕೊಳ್ಳಿ. ಆನಂತರ ಚಿಕ್ಕದಾಗಿ ಲಟ್ಟಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ರಾಜಸ್ಥಾನಿ ಆಲೂ ಪೂರಿ ಭಾಜಿಯೊಂದಿಗೆ ಸವಿಯಲು ಬಲು ರುಚಿ. ಸೊ ಎಸ್ ಮೇಡಮ್, ಒಂದು ತಮಿಳ್ನಾಡು ರೆಸಿಪಿ, ಒಂದು ರಾಜಸ್ಥಾನಿ ರೆಸಿಪಿ ರೆಡಿ ಆಗಿದೆ. ಸೊ ಫಸ್ಟ್ಗೆ ನೀವು ಮಾಡಿರುವಂಥದ್ದು ಬಜ್ಜಿ, ಆದ ಕಾರಣ ಬಜ್ಜಿ ಟೇಸ್ಟ್ ನೋಡೋಣ. ಓಕೆ, ನೀವು ತಗೊಳ್ಳಿ. ಸೊ ಶುಂಠಿ ಬಜ್ಜಿ ಅಂತ ಹೇಳ್ಬೋದು ಅದನ್ನ. ಪರ್ಫೆಕ್ಟ್ ಆಗಿ ಉಪ್ಪು ಖಾರ ಏನಿದೆ ಪರ್ಫೆಕ್ಟ್ ಆಗಿ ಹಾಗೆ ತಿಂತಾ ಹೋದರೆ ಆಲ್ಮೋಸ್ಟ್ ಇಷ್ಟೆಲ್ಲ ಇದೆ ಡಬ್ಬಲ್ ತಿನ್ಬೋದು ಅಂತ ಅನ್ಕೋತೀನಿ ನಾನು. ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಆ್ಯಂಡ್ ಅದೇ ಹೇಳಿದ್ನಲ್ಲ ಪರ್ಫೆಕ್ಟ್ ಉಪ್ಪು ಖಾರ ಏನಿದೆ ಪರ್ಫೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಾಗಿದೆ. ಆ್ಯಂಡ್ ನೋಡೋಕ್ಕೂ ತುಂಬಾ ಅಟ್ರಾಕ್ಟಿವ್ ಆಗಿದೆ, ಲೈಟ್ ಕಲರ್ ಆಗಿ ಚೆನ್ನಾಗಿದೆ. ಸೊ ನಾನೀಗ ರಾಜಸ್ಥಾನದ ಪೂರಿಗೋಸ್ಕರ ಕಾಯ್ತಾ ಇದ್ದೀನಿ. ಟೇಸ್ಟ್ ನೋಡೋಣ. ನೋಡುವ. ಚೆನ್ನಾಗಿ ಉಬ್ಬಿ ಬಂದಿದೆ ಆ್ಯಂಡ್ ಬಾಜಿ ಆಲ್ರೆಡಿ ಮಾಡಿಟ್ಟಿದ್ದೀರಲ್ವಾ, ನೀವು ಟೇಸ್ಟ್ ಮಾಡಿ. ನಾರ್ಮಲ್ ಪೂರಿ ಮಾಡೋದಕ್ಕಿಂತಲೂ ಈ ರೀತಿ ಪೂರಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಖಂಡಿತವಾಗ್ಲೂ ಒಂದು 5-6 ಪೂರಿ ಅಂತಲೂ ಜಾಸ್ತಿನೇ ಹೋಗುತ್ತೆ ಈ ರೀತಿ ಮಾಡಿಕೊಂಡ್ರೆ. ಸಖತ್ತಾಗಿ ಬಂದಿದೆ ಟೇಸ್ಟು. ಆ್ಯಂಡ್ ಬಾಜಿದು ಟೇಸ್ಟ್ ಕೂಡ ನೀವು ಆಲ್ರೆಡಿ ಮಾಡಿ ಇಟ್ಟಿದ್ದೀರಿ ಅನ್ಕೋತೀನಿ, ಸಖತ್ತಾಗಿದೆ. ಆ್ಯಂಡ್ 2 ವೆರೈಟಿ ಡಿಶಸ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಥ್ಯಾಂಕ್ ಯು ಸೋ ಮಚ್. ಸೊ ಪ್ರತಿ ಸಲ ಬಂದಾಗ ಒಂದೊಂದು ರಾಜ್ಯದ ರೆಸಿಪಿನ ನಮಗೆ ಕಲಿಸ್ಕೊಡ್ತೀರಾ, ತಿನ್ನಿಸ್ತೀರಾ. ಸೊ ಅದಕ್ಕೋಸ್ಕರ ನಿಮಗಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ.
ಸೊ ವೀಕ್ಷಕರೇ ನೋಡಿದ್ರಲ್ಲ, ಇವತ್ತು 2 ರಾಜ್ಯದ ರೆಸಿಪಿ ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗಿದೆ. ಸೊ ಇದೇ ರೀತಿ ದಿನನಿತ್ಯ ಹೊಸ ರೆಸಿಪೀಸ್ಗಾಗಿ, ಟೇಸ್ಟಿ ರೆಸಿಪೀಸ್ಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.